ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ನನ್ನ ಹೆಸರು ಅಶೋಧ್ಯ ಅಂತ. ಇವತ್ತು ದೂರ ಟ್ರಾವೆಲ್ ಹೊಡೆದು ಬೆಳಗಾವಿ ಕೋಟೆಗೆ ಟ್ರಾವೆಲ್ ಹೊಡೆದು ಇದು ಎಲ್ಲಿರುವುದು ಹೇಳ್ತೇನೆ. ಇದು ಎಲ್ಲಿರುವುದು? ಬೆಳಗಾವಿಯಲ್ಲಿ ಇರುವುದು. ಆದ್ರೂ ಸಹ ಇವತ್ತು ಅದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುವ. ಕರ್ನಾಟಕದಲ್ಲಿ ಸುಮಾರು ಕೋಟೆಗಳುಂಟು, ಅದರಲ್ಲಿ ಒಂದು ಕೋಟೆ ಬೆಳಗಾವಿ ಕೋಟೆ. ಇದರ ಬಗ್ಗೆ ಇದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುವ. ಬನ್ನಿ. ಇವತ್ತು ಒಳ್ಳೆ ರೀತಿಯಲ್ಲಿ ಗಾಳಿ ಬರ್ತಾ ಉಂಟು, ಎಂತ ಗೊತ್ತಿಲ್ಲ, ಒಳ್ಳೆ ರೀತಿಯಲ್ಲಿ ಗಾಳಿ ಬರ್ತಾ ಉಂಟು, ಒಳ್ಳೆ ಕೂಲ್ ಆಗ್ತಾ ಉಂಟು. ಇವತ್ತು ದೂರ ಹೋಗುದು ನಾವು ಬೆಳಗಾವಿ ಕೋಟೆಗೆ ಹೋಗುವ. ಬನ್ನಿ. ಬೆಳಗಾವಿ ಕೋಟೆ ಎಲ್ಲಿರುವುದು? ಭಾರತದ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ಎಂಬ ನಗರದಲ್ಲಿ ಇರುವ ಒಂದು ಕೋಟೆ ಆಗಿದೆ. ಒಂದು ಭಯಂಕರವಾಗಿ ಕರ್ನಾಟಕದ ಫೇಮಸ್ ಆಗಿರೋ ಒಂದು ಕೋಟೆ ಆಗಿದೆ. ಕರ್ನಾಟಕದಲ್ಲಿ ಸುಮಾರು ಕೋಟೆಗಳುಂಟು, ಅದರಲ್ಲಿ ಒಂದು ಫೇಮಸ್ ಆಗಿರೋ ಕೋಟೆ ಈ ಬೆಳಗಾವಿ ಕೋಟೆ. ಇದರ ಬಗ್ಗೆ ತುಂಬಾ ನನಗೆ ಗೊತ್ತಿಲ್ಲ. ಇದು ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿ ಉಂಟು? ಸುಮಾರು ಅಂದಾಜಿ 762 ಫೀಟ್ ಎತ್ತರದಲ್ಲಿ ಇರುವ ಒಂದು ಕೋಟೆ ಆಗಿದೆ. ಭಯಂಕರವಾಗಿ ಫೇಮಸ್ ಆಗಿರೋ ಕೋಟೆ ಆಗ ಹೇಳಿದ್ದೇನೆ. ಇಲ್ಲಿಗೆ ಹೋದವರಿದ್ರೆ ಇನ್ನೊಮ್ಮೆ ನಿಮ್ಮ ಅನುಭವ ಎಲ್ಲ ಶೇರ್ ಮಾಡಬೇಕು. ಎಲ್ಲರಿಗೆ ತಿಳಿಬಹುದು, ನನಗೆ ಸಹ ತಿಳಿಬಹುದು. ನಾನು ಗೊತ್ತಿರೋ ಇನ್ಫಾರ್ಮೇಶನ್ ಮಾತ್ರ ಶೇರ್ ಮಾಡೋದು ಈ ಬೆಳಗಾವಿ ಕೋಟೆ ಬಗ್ಗೆ. ಬೆಳಗಾವಿ ಕೋಟೆಯನ್ನು ಯಾರು ನಿರ್ಮಾಣ ಮಾಡಿದರು? ರಟ್ಟ ರಾಜವಂಶ ಮಿತ್ರನಾದ ಬಿಚ್ಚಿ ರಾಜನು ಕರೆಯಲ್ಪಡುವ ಜಯರಾಯನು ನಿರ್ಮಾಣ ಮಾಡಿದರು. 1204 AD ನಿರ್ಮಾಣ ಆಯಿತು ಅಂತ ಕಾಣ್ತದೆ. 13ನೇ ಸೆಂಚುರಿಯಲ್ಲಿ ನಿರ್ಮಾಣವಾಯಿತು. ಇದಕ್ಕೆ ಮತ್ತೊಂದು ಹೆಸರಲ್ಲ. ಇದು ಯಾವ ಟೈಪ್ ಕೋಟೆ? ಇದು ಕೋಟೆ ಯಾವ ಟೈಪ್ ಕೋಟೆ? ಇದು ಡೆಕ್ಕನ್ ಟೈಪ್ ಒಂದು ಕೋಟೆ ಅಂತ ಹೇಳುತ್ತಾರೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಇಂಡೋ ಸಾರ್ಸನಿಕ್ ಕೋಟೆ ಆಗಿದೆ ಈ ಒಂದು ಕೋಟೆ, ಈ ಒಂದು ಬೆಳಗಾವಿ ಕೋಟೆ. ಇದಕ್ಕೆ ಕೆಲವು ರೀತಿಯ ಹೆಸರುಂಟು, ಅದು ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಗೊತ್ತಿದ್ರೆ ಕಾಮೆಂಟ್ ರೀತಿಯಲ್ಲಿ ಹೇಳಿ. ಬೆಳಗಾವಿ ಕೋಟೆ ಯಾವ ರೋಡಿನ ಮಧ್ಯದಲ್ಲಿದೆ, ಯಾವ ರೋಡಿನ ನಡುವಿನಲ್ಲಿ ಇದೆ ಅಂತ ಹೇಳ್ಬೇಕಾದ್ರೆ ಬೆಂಗಳೂರು ಮುಂಬೈ ರೋಡಿನ ಮಧ್ಯದಲ್ಲಿ ಇದೆ ಅಂತ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಇದು ಎಷ್ಟು ಗಂಟೆಗೆ ಬೆಳಿಗ್ಗೆ ಓಪನ್ ಆಗುತ್ತೆ ಈ ಬೆಳಗಾವಿ ಕೋಟೆ? 8 ಗಂಟೆಗೆ ಓಪನ್ ಆಗಿ ಸಂಜೆ 6:30ಕ್ಕೆ ಕ್ಲೋಸ್ ಆಗ್ತದೆ. ಯಾವ ತಿಂಗಳಿಗೆ ಹೋದ್ರೆ ಒಳ್ಳೆಯದು? ಮಳೆಗಾಲ ಇರುವ ಟೈಮಲ್ಲಿ ಹೋದ್ರೆ ಒಳ್ಳೆಯದು. ನವೆಂಬರ್ ಇಂದ ಮಾರ್ಚ್ ತನಕ ಹೋದ್ರೆ ಒಳ್ಳೆಯದು ಅಂತ ಕಾಣ್ತದೆ. ಎಷ್ಟು ಟೈಮ್, ಒಳ್ಳೆ ಕ್ಲೈಮೇಟ್ ಇರುವ ಟೈಮಿಗೆ ಹೋದ್ರೆ ಒಳ್ಳೆಯದು ಬೆಳಗಾವಿ ಕೋಟೆಗೆ. ಇಲ್ಲಿಗೆ ಹೋದವರಿದ್ರೆ ನಿಮ್ಮ ಅನುಭವ ಎಲ್ಲ ಶೇರ್ ಮಾಡಿ. ಈಗ ನಾವು ಮೈನ್ ಪಾಯಿಂಟ್ ಗೆ ಬರುವ. ಬೆಳಗಾವಿ ಕೋಟೆಗೆ ಟಿಕೆಟ್ ಪ್ರೈಸ್ ಎಷ್ಟು? ವಿದೇಶದವರಿಗೆ 150 ರೂಪಾಯಿ, ಭಾರತದವರಿಗೆ 25 ರೂಪಾಯಿ, ಕ್ಯಾಮರಾಗೆ 50 ರೂಪಾಯಿ ಕೊಡ್ಬೇಕಂತ ಕಾಣ್ತದೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಮತ್ತೊಂದು ಹೇಳ್ಬೇಕಾದ್ರೆ ಯಾವ ತಿಂಗಳಿಗೆ ಹೋದ್ರೆ ಒಳ್ಳೆಯದು? ಮಳೆಗಾಲ ಇರುವ ಟೈಮಿಗೆ ಹೋದ್ರೆ ಒಳ್ಳೆಯದು. ಆ ಟೈಮಲ್ಲಿ ಒಳ್ಳೆ ರೀತಿಯಲ್ಲಿ ಕ್ಲೈಮೇಟ್ ಇರ್ತದೆ. ಮತ್ತೊಂದು ಕ್ಲಿಯರ್ ಆಗಿ ಹೇಳ್ತೇನೆ, ನಿಮ್ಮ ಬಗ್ಗೆ ಕಮೆಂಟ್ ರೀತಿಯಲ್ಲಿ ಹೇಳಿ, ನನ್ನ ಬಗ್ಗೆ ಕಮೆಂಟ್ ರೀತಿಯಲ್ಲಿ ಹೇಳ್ತೇನೆ. ಎಲ್ಲರಿಗೆ ಹೇಳ್ತೇನೆ ನನ್ನ ಬಗ್ಗೆ, ನಾನು ಯಾರು ಅಂತ ನಿಮಗೆ ಕ್ಲಿಯರ್ ಆಗಿ ಹೇಳ್ತೇನೆ. ನನ್ನ ಹೆಸರು ಅಶೋಧ್ಯ ಅಂತ. ಮತ್ತೊಂದು ಕ್ಲಿಯರ್ ಹೇಳ್ತೇನೆ, ಈ ಕೋಟೆ ಬಗ್ಗೆ ನಿಮಗೆ ಎಷ್ಟು ಗೊತ್ತುಂಟು ಅದನ್ನೆಲ್ಲ ಕಮೆಂಟ್ ರೀತಿಯಲ್ಲಿ ಹೇಳಿ. ನನಗೆ ಗೊತ್ತಿರುವ ಇನ್ಫಾರ್ಮೇಶನ್ ಎಲ್ಲ ನಿಮಗೆ ಶೇರ್ ಮಾಡಿದ್ದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಟೈಮ್ ಮಾಡಿ. ಟೈಮ್ ಆದ್ರೆ 7 ಗಂಟೆಗೆ ರೊಕ್ಕ ನಿಮಗೆ ವಿಡಿಯೋ ಬರ್ತದೆ. ಅಲ್ಲಿವರೆಗೆ ಎಲ್ಲರಿಗೂ ಇವತ್ತಿನೊಟ್ಟಿಗೆ ಬೈ ಬೈ ಹೇಳ್ತಾ, ಇವತ್ತಿನ ಕೋಟೆ ಬಗ್ಗೆ ನಿಮಗೆ ಗೊತ್ತಿದ್ರೆ ಕಮೆಂಟ್ ರೀತಿಯಲ್ಲಿ ಹೇಳಿ. ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಎಲ್ಲ ಶೇರ್ ಮಾಡಿದೆ. ಅಲ್ಲಿವರೆಗೆ ಎಲ್ಲರಿಗೂ ಇವತ್ತಿನೊಟ್ಟಿಗೆ ಬೈ ಬೈ ಹೇಳ್ತಾ, ನಾಳೊಂದು ಸ್ಪೆಷಲ್ ಆಗಿರೋ ಒಂದು ವಿಡಿಯೋ ನೋಡುವ. ಅಲ್ಲಿವರೆಗೆ ಎಲ್ಲರಿಗೆ ಬೈ ಬೈ.